ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತನುಷ್ ಶೆಟ್ಟಿ ಅವರು ಅಕ್ಟೋಬರ್ 9, 2024ರಂದು ಮಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯ ಮುಗಿಸಿ ಹಿಂತಿರುಗುತ್ತಿದ್ದಾಗ ಬಜ್ಪೆ ಬಳಿ ಜಿತೇಂದ್ರ ಕೊಟ್ಟಾರಿ ಅವರು ರ್ಯಾಶ್ ಆಗಿ ಕಾರು ಚಲಾಯಿಸಿ ತಮ್ಮ ಕಾರಿಗೆ ಡಿಕ್ಕಿ ಹೊಡೆಯುವಂತೆ ಬಂದಿದ್ದರು. ಇದನ್ನು ಪ್ರಶ್ನಿಸಲು ಹೋದಾಗ ಕೊಟ್ಟಾರಿ ಅವರು ಗನ್ ತೆಗೆದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ನಾವು ಹಾರ್ನ್ ಹಾಕಿ ಗಾಡಿ ನಿಲ್ಲಿಸಲು ಹೇಳಿದಾಗ ಕೊಟ್ಟಾರಿ ನಿಲ್ಲಿಸಲಿಲ್ಲ. ಕದ್ರಿ ಬಳಿ ಅವರ ಮನೆ ಹತ್ತಿರ ಹೋದಾಗ ಅವರು ತಾವು ದೊಡ್ಡ ಬಿಲ್ಡರ್ ಎಂದು ಕೂಗಾಡಿ ಗನ್ ತೆಗೆದರು. ಅವರ ಮಗಳು ಕೂಡ ಇವರನ್ನು ಶೂಟ್ ಮಾಡಿ ಸಾಯಿಸಿ ಎಂದು ಕಿರ್ಚಾಡುತ್ತಿದ್ದಳು. ನಾವು ಆತ್ಮರಕ್ಷಣೆಗಾಗಿ ಅವರ ಕೈಯಲ್ಲಿದ್ದ ಗನ್ ಮತ್ತು ಕಂಬಳದ ಬೆತ್ತವನ್ನ ಕೆಳಗೆ ಬೀಳಿಸಿದ್ದೆವು ಎಂದು ತನುಷ್ ನುಡಿದರು. ಜಸ್ಟ್ ವಿಂಡೋ ಡೌನ್ ಮಾಡಿ, ದೇರ್ ವಾಸ್ ನೋ ಥ್ರೆಟ್. ಅವರಿಗೆ ಏನೂ ಹೆದರಿಕೆ ಇರಲಿಲ್ಲ, ಏನಿಲ್ಲ. ನಾನು ಜಸ್ಟ್ ಕೇಳಿದ್ದು, ನೀವು ಯಾಕೆ ಇಷ್ಟು ರ್ಯಾಶ್ ಆಗಿ ಓಡಿಸಿದ್ರಿ, ನಾವು ಹಾರ್ನ್ ಹಾಕಿದ್ವಿ, ಯಾಕೆ ನಿಲ್ಲಿಸಲಿಲ್ಲ ಅಂತ ಹೇಳಿ. ಸೊ ಜಿತೇಂದ್ರ ಕೊಟ್ಟಾರಿಗೆ ಅವರ ಸ್ಟೇಟ್ಮೆಂಟ್ ಅವಾಗ ಏನಿತ್ತು ಅಂತ ಹೇಳಿದ್ರೆ, ನಿಮಗೆ ನಾನು ಯಾರು ಅಂತ ಹೇಳಿ ಗೊತ್ತಿಲ್ಲ, ಐ ಆಮ್ ಅ ಫೇಮಸ್ ಬಿಲ್ಡರ್ ಇಯರ್ ಇನ್ ಮ್ಯಾಂಗ್ಳೂರ್, ಹಾಗೀಗ ಅಂತ ಹೇಳಿ ಹೀ ಕ್ಲೇಮ್ಸ್ ದಟ್ ಗನ್ ಅವರ ಹೆಂಡತಿ ಮನೆಯಿಂದ ಹೋಗಿ ತಂದ್ರು ಅಂತ ಹೇಳಿ. ಬಟ್ ಆಕ್ಚುಲಿ ಆ ಗನ್ ಅವರ ಕಾರಲ್ಲಿ ಇತ್ತು. ಆ ಕಾರಲ್ಲಿ ಅವರು ಮತ್ತು ಅವರ ಮಗಳು ಕೂಡ ಆ ಕಾರಲ್ಲಿ ಇರ್ತಾರೆ. ಸೊ ನಮಗೆ ಗನ್ ತೆಗೆದ ತಕ್ಷಣ ನಮಗೆ ಲೈಕ್ ಥ್ರೆಟ್, ಇವರು ಶೂಟ್ ಮಾಡ್ಬೋದು ಅಂತ ಹೇಳಿ ಹೆದರಿಕೆ ಆಯಿತು. ಸೊ ನಾವು ಕಾರಿಂದ ಇಳಿದು ವಿ ಕನ್ಫ್ರಂಟೆಡ್ ಹಿಮ್, ಗನ್ನನ್ನು ಬೀಳ್ಸಿದ್ವಿ, ಅವರನ್ನು ಹಿಡ್ಕೊಂಡ್ವಿ, ಎಲ್ಲೂ ಹೊಡೆದಿಲ್ಲ. ಅದಾದಮೇಲೆ ಅವರ ಮಗಳು ಜಿತೇಂದ್ರ ಕೊಟ್ಟಾರಿ ಅವ್ರದ್ದು, ಶಿ ಸ್ಟಾರ್ಟೆಡ್ ಶೌಟಿಂಗ್ ಲೈಕ್ ಇವರನ್ನು ಕೊಂದಾಕಿ ಶೂಟ್ ಮಾಡಿ ಪಾಪ ಪೊಲೀಸ್ನಾಗಲೇ ಕಾಸು ಕೊರ್ದು ಮೊಗ್ಲಿನ ಜೈಲು ಪಾಡ್ಪಾಲೆ. ಸೊ ಶಿ ಸ್ಟಾರ್ಟೆಡ್ ಶೌಟಿಂಗ್ ಲೈಕ್ ದಟ್. ಸೊ ಆ ಟೈಮಲ್ಲಿ ದಿಸ್ ಇಸ್ ಅರೌಂಡ್ 11:30 ಅವರ ಸೊಸೈಟಿ ಅವರೆಲ್ಲ ಹೊರಗೆ ಬರ್ತಾರೆ ಆ್ಯಂಡ್ ತುಂಬ ಜನ ಸೇರ್ತಾರೆ. ಸೊ ಅವಾಗ ಪೊಲೈಟ್ಲಿ ನಾವು ಅವರ ಹೆಂಡತಿ ಮತ್ತು ಮಗಳಿಗೆ ಹೇಳಿದ್ವಿ, ನೋಡಿ ನಿಮ್ಮ ಮರ್ಯಾದೆ ಹೋಗ್ತಿದೆ, ಏನೆಲ್ಲ ಸುಮ್ಮನೆ ಬೇಡದೆಲ್ಲ ಮಾತಾಡಬೇಡಿ ಹಾಗೀಗ ಅಂತೇಳಿ. ಆ ಟೈಮಲ್ಲೂ ಹೇಳಿರ್ತೀವಿ, ನಾವು ಹುಡುಗಿಯರ ಹೋರಾಟ ತುಂಬ ಮಾಡ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಲೈಕ್ ನಿಮ್ಮ ಮಗಳಿದ್ರ ಅಂತ ಹೇಳಿ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದು. ನಮ್ಮ ಕಾರಿಗೆ ಏನೋ ಆಗ್ತಿತ್ತು. ಸೊ ಜಸ್ಟ್ ವಿ ವಾಂಟೆಡ್ ಟು ಕನ್ಫರ್ಮ್, ನೀವು ಯಾಕೆ ಗನ್ ತೆಗೆದಿದ್ರೆ ಹಾಗೀಗ ಅಂತ. ತಮ್ಮ ಮೇಲಿನ ಕೇಸ್ ಗಟ್ಟಿಗೊಳಿಸಲು ಕೊಟ್ಟಾರಿ ಅವರು ಸ್ವಂತ ಮಗಳನ್ನೇ ಬಳಸಿಕೊಂಡು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಬೆದರಿಕೆಯಂತಹ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದರು. ಒಬ್ಬ ತಂದೆಯಾಗಿ ಮಗಳನ್ನು ಇಂತಹ ಕೆಲಸಕ್ಕೆ ಬಳಸುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದು ಕಿಡಿಕಾರಿದ್ರು. ಒಂದು ಹುಡುಗಿ ಇವಾಗ ಮಗಳಿಗೆ ಒಂದು ಇಂಥ ಇನ್ಸಿಡೆಂಟ್ ಆದ್ರೂ ಒಂದು ಅಪ್ಪ ಅದನ್ನು ಹೈಡ್ ಮಾಡಿ ಹೇಗಾದ್ರೂ ಮಾಡಿ ಲೀಗಲಿ ಫೈಟ್ ಮಾಡ್ತಾ ಏನಾದ್ರು ಮಾಡ್ತಾರೆ. ಬಟ್ ದಿಸ್ ಪರ್ಸನ್ ಏನೂ ಆಗಲಿಲ್ಲ, ಜಸ್ಟ್ ಒಂದು ಕೇಸ್ ಟೈಪ್ ಮಾಡಲಿಕ್ಕೆ ನಮ್ಮ ಮೇಲೆ ಇದು ಒಂದು ಏನಾದ್ರು ಸ್ಟ್ರಾಂಗ್ ಎಫೆಕ್ಟಿವ್ ಆಗಿ ಆಗ್ಬೇಕಂತ ಹೇಳಿ ಮಗಳನ್ನ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ರಿಯಲಿ ವೆರಿ ಶೇಮ್ಫುಲ್. ಒಬ್ರು ನಾ ಹೇಳಿದ್ವಿ, ಈಸ್ ಅ ಸ್ಪೋಕ್ಸ್ ಪರ್ಸನ್ ಆಲ್ಸೋ ಅಂಡ್ ಆಲ್ಸೋ ವೆರಿ ರೆಪ್ಯೂಟೆಡ್ ಬಿಲ್ಡರ್. 15 ದಿನಗಳ ಬಳಿಕ ಜೈಲಿನಿಂದ ಹೊರಬಂದ ನಂತರ ನ್ಯಾಯಾಲಯದ ಮೊರೆ ಹೋಗಿದ್ದೆ. ಘಟನೆ ನಡೆದು 1.5 ವರ್ಷದ ನಂತರ ನ್ಯಾಯಾಲಯವು ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚಿಸಿರುವುದು ನನಗೆ ಸಂತಸ ತಂದಿದೆ. ಈಗ ಕೋರ್ಟ್ ತೆಗೆದುಕೊಂಡ ನಿರ್ಧಾರದಿಂದ ನನಗೆ ನ್ಯಾಯ ಸಿಗುವ ಭರವಸೆ ಮೂಡಿದೆ ಎಂದರು. ಆಫ್ಟರ್ ದಟ್ ವೆನ್ ಐ ಕಮ್ ಔಟ್ಸೈಡ್, ನಾನೊಂದು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಕೋರ್ಟಿಗೆ. ಸೊ 1.5 ವರ್ಷ ಆದಮೇಲೆ ಇವಾಗ ಎವಿಡೆನ್ಸ್ ಸ್ಟೇಜಲ್ಲಿ ಇದೆ ಕೊಟ್ಟಾರಿ ಕೊಟ್ಟ ಕೇಸ್. ಐ ಆಮ್ ವೆರಿ ಹ್ಯಾಪಿ ದಟ್ ಕೋರ್ಟ್ ಅವರು ಒಂದು ಲೈಕ್ ಸ್ಟೆಪ್ ತಗೊಂಡಿದ್ದಾರೆ. ತನುಷ್ ಕೊಟ್ಟ ಇದು ಪ್ರೈವೇಟ್ ಕಂಪ್ಲೇನನ್ನು ಎಫ್ಐಆರ್ ರಿಜಿಸ್ಟರ್ ಮಾಡಿ ವಾಟ್ ಈಸ್ ದೇರ್ ಸೈಡ್ ಆಫ್ ಸ್ಟೇಟ್ಮೆಂಟ್ ಅಂತ ನೋಡಿ ಅಂತೇಳಿ. ಸೊ ಇವಾಗ ನೋಡಿ, ಐ ಆಮ್ ಅ ಕಾಮನ್ ಮ್ಯಾನ್, ನಾನೊಂದು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಐ ಹ್ಯಾವ್ ಡೂ ವರ್ಕ್ಸ್ ಅಂಡ್ ಆಲ್. ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ ಸುದ್ದಿಗೋಷ್ಠಿಯಲ್ಲಿದ್ದರು.